ಮಂಗಳೂರಿನಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಕೂಳೂರು ಕೋಡಿಕಲ್ ನಾಗನಕಲ್ಲಿಗೆ ಹಾನಿ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ನಾಗನಕಲ್ಲಿಗೆ ಹಾನಿ ಎಸಗಿದ ಘಟನೆಗೆ ಸಂಬಂಧಿಸಿ ಸುರತ್ಕಲ್, ಬಂಟ್ವಾಳ, ಹಾಸನ ಮೂಲದ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಸಫಾನ್, ಪ್ರವೀಣ್, ಅನಿಲ್, ಮೊಹಮ್ಮದ್ ಸೊಹೇಲ್, ನಿಖಿಲೇಶ್, ಜಯಂತ್, ಪ್ರತೀಕ್, ಮಂಜುನಾಥ್, ನೌಷದ್, ಹರೇಹಳ್ಳಿ, ಬೇಲೂರು ಅವರನ್ನ ಬಂಧಿಸಲಾಗಿದೆ ಅಂತ ನಗರ ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ನೀಡಿದ್ದಾರೆ. ಪ್ರವೀಣ್ ಮೊಂತೇರೋ ಈ ಹಿಂದೆ ಡಕಾಯಿತಿ, ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾಗ ಜೈಲಿನಲ್ಲಿದ್ದ ವೇಳೆ ಇತರ ಆರೋಪಿಗಳ ಜೊತೆಗೆ ಸಂಪರ್ಕ ಹೊಂದಿದ್ದ. ಕೂಳೂರು ಮತ್ತು ಕೋಡಿಕಲ್ ಎರಡೂ ಪ್ರಕರಣಗಳನ್ನ ಆರೋಪಿಗಳು ಒಪ್ಪಿದ್ದಾರೆ. ಸಫಾನ್ ಮತ್ತು ಸೊಹೇಲ್ ಹಿಂದೂಗಳ ಭಾವನೆಗೆ ಧಕ್ಕೆ ತರಲು ಯತ್ನಿಸಿದ್ದಾರೆ. ನಾಗಬನ್ನದ ಪ್ರಕರಣ ಧಾರ್ಮಿಕ ಕೇಂದ್ರಗಳ ಅಪವಿತ್ರಗೊಳಿಸಲು ಸಂಚು ನಡೆಸಿದ್ರು. ಸಫಾನ್ ತನ್ನ ಸ್ನೇಹಿತ ಪ್ರವೀಣ್ ಮೊಂತೇರೋ ಮೂಲಕ 10,000ಕ್ಕೆ ಡೀಲ್ ಮಾಡಿದ್ದಾನೆ. ಹಣ ಕೊಟ್ಟು ಕೂಳೂರು ಮತ್ತು ಕೋಡಿಕಲ್ ನಾಗಬನಕ್ಕೆ ಹಾನಿ ಎಸಗಿದ್ದಾರೆ. ಕೋಡಿಕಲ್ ನಾಗಬನದ ಎಲ್ಲಾ ನಾಗನ ಕಲ್ಲುಗಳನ್ನ ತೆಗೆಯಲು ಮುಂದಾಗಿದ್ರು. ಆದ್ರೆ ಮತ್ತೆ ಹೋಗಿದ್ದಾಗ ನಾಯಿ ಬೊಗಳಿದ್ರಿಂದ ಇತರೆ ಕಲ್ಲುಗಳನ್ನ ಹಾನಿ ಮಾಡಿರಲಿಲ್ಲ. ಇವರಿಗೆ ಪರೋಕ್ಷ ಬೆಂಬಲ ನೀಡಿದ ಇನ್ನೂ ಹಲವಾರು ಇದ್ದಾರೆ. ಅವರನ್ನ ಅರೆಸ್ಟ್ ಮಾಡ್ತೇವೆ. ಪೊಲೀಸರ ಗಮನ ಬೇರೆಡೆ ಸೆಳೆಯಲು ಈ ರೀತಿಯ ಕೃತ್ಯ ಎಸಗಿರುವುದು ಪತ್ತೆಯಾಗಿದೆ ಅಂತ ಕಮಿಷನರ್ ಹೇಳಿದ್ರು. ಇನ್ನು ನಾಗನ ಬಿಂಬವನ್ನ ಎಸೆದು ಹಾನಿಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿ ಹಿಂದೂ ಸಂಘಟನೆಗಳು ಕೋಡಿಕಲ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ವು. ಅಲ್ಲದೆ ಆರೋಪಿಗಳ ಬಂಧನಕ್ಕೆ 20 ದಿನಗಳ ಗಡುವು ಕೂಡ ನೀಡಲಾಗಿತ್ತು. ಮುಲ್ಕಿ, ಮೂಡಬಿದ್ರೆ, ಪಣಂಬೂರು, ಕಾವೂರು ಠಾಣೆ ಸೇರಿ 40 ಮಂದಿ ಪೊಲೀಸ್ ಸಿಬ್ಬಂದಿಯ ತಂಡವನ್ನ ರಚಿಸಲಾಗಿತ್ತು. ಈ ಎರಡು ಪ್ರಮುಖ ಘಟನೆಗಳಲ್ಲಿ ಅಂದರೆ ಕೂಳೂರು ಕೋಟ್ಯಾನ್ ಕುಟುಂಬದ್ದು ಮತ್ತು ಕೋಡಿಕಲ್ ನಾಗಬನ ಈ ಎರಡು ಘಟನೆಗಳಲ್ಲಿ ನಮ್ಮ DCP ರವರುಗಳ ನೇತೃತ್ವದಲ್ಲಿ ಮತ್ತು ACP ನಾರ್ತ್, ACP ಸೆಂಟ್ರಲ್ ಅವರ ಒಂದು ತಂಡಗಳು, ಮುಖ್ಯವಾಗಿ ಇದರಲ್ಲಿ ಉರ್ವ ಪೊಲೀಸ್ ಠಾಣೆ, ಕಾವೂರು ಪೊಲೀಸ್ ಠಾಣೆ, ಬಜ್ಪೆ ಪೊಲೀಸ್ ಠಾಣೆ ಮತ್ತು ಮೂಡಬಿದ್ರೆ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸುಮಾರು ಒಂದು 40ಕ್ಕೂ ಹೆಚ್ಚು ಜನರ ತಂಡ ಕಳೆದ ಸುಮಾರು 1 ತಿಂಗಳಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ರು. ಈ ಎರಡು ಪ್ರಕರಣಗಳನ್ನು ಬೇಯಿಸೋದ್ರಲ್ಲಿ ನಮ್ಮ ಅಧಿಕಾರಿಗಳ ತಂಡ ಏನಿದೆ ಅದು ಯಶಸ್ವಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ಮಂಗಳೂರು ನಗರದ ಸುತ್ತಮುತ್ತ ಇರುವಂಥ ಕೆಲವು ಏರಿಯಾ, ಶಾಂತಿನಗರ, ಪಂಜನಮುಗುರು, ಸುರತ್ಕಲ್, ಅದೇ ರೀತಿ ಬಂಟ್ವಾಳ, ಕೂಳೂರು ಮತ್ತು ಒಬ್ಬ ಆರೋಪಿ ಹಾಸನ ಮೂಲದವನು, ಅವನು ಹಾರ್ಬರ್ ಮಾಡಿದಂಥ ಆರೋಪಿ. ಇದರಲ್ಲಿ ಒಟ್ಟು 8 ಜನರನ್ನು ನಮ್ಮ ಅಧಿಕಾರಿಗಳು ಅರೆಸ್ಟ್ ಮಾಡೋದ್ರಲ್ಲಿ 2 ಕೃತ್ಯಗಳನ್ನು ಬೇಯಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ 8 ಜನ ಆರೋಪಿಗಳ ಹೆಸರುಗಳು ಈ ರೀತಿ ಇದೆ. ಸಫಾನ್ ಅಂತ, ಈತ ಶಾಂತಿನಗರ ಕಾವೂರು ನಿವಾಸಿ. ಪ್ರವೀಣ್ ಅನಿಲ್ ಮೆಂತರೋ ಅನ್ನುವಂಥವನು, ಇವನು ಪಂಜಿನಮುಗುರು ಗ್ರಾಮದವನು. ಮೊಹಮ್ಮದ್ ಸುಹೈಲ್, ಇವನು ಶಾಂತಿನಗರ ಕಾವೂರಿನವನು. ನಿಖಿಲೇಶ್ ಅಲಿಯಾಸ್ ಬಿಕ್ಕಿ, ಈತ ಶಾಂತಿನಗರ ಕಾವೂರಿನವನು. ಜಯಂತ್ ಕುಮಾರ್ ಸೂರತ್ಕಲ್ ಭಾಗದವನು. ಪ್ರತೀಕ್ ಬಂಟ್ವಾಳ ಭಾಗದವನು. ಮಂಜುನಾಥ್, ಈತ ಪಡುಕೋಡಿ ಗ್ರಾಮ, ಕೂಳೂರು. ಅದೇ ರೀತಿ ನೌಷದ್, ಹರೇಹಳ್ಳಿ, ಇವನು ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಈ 8 ಆರೋಪಿಗಳನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಈ ಆರೋಪಿಗಳ ಹಿನ್ನೆಲೆ ನೋಡೋದಾದರೆ, ಸಫಾನ್ ಅನ್ನೋನ ಮೇಲೆ 2 NDPS ಕೇಸಸ್ಸು ದಾಖಲಾಗಿದೆ ಹಿಂದೆ. ಅದೇ ರೀತಿ ಶೋಹಿಬ್ ಅನ್ನೋನ ಮೇಲೆ 1 NDPS ಪ್ರಕರಣ ದಾಖಲಾಗಿದೆ. ಪ್ರವೀಣ್ ಮೊಂತೇರೋ ಅನ್ನೋನ ಮೇಲೆ 3 ಪ್ರಕರಣಗಳು, ಥೆಫ್ಟು, ಡೆಕಾಯಿಟಿ ಮತ್ತು ಪ್ರಿಪ್ರೇಷನ್ ಟು ಡೆಕಾಯಿಟಿ ಕೇಸಸ್ಸು ದಾಖಲಾಗಿದೆ. ಅದೇ ರೀತಿ ಜಯಂತ್ ಕುಮಾರ್ ಅನ್ನೋನ ಮೇಲೆ 2 NDPS ಪ್ರಕರಣಗಳು ದಾಖಲಾಗಿದೆ. ಇವರೆಲ್ಲ ಪರಸ್ಪರ ಒಬ್ರಿಗೊಬ್ಬರು ಪರಿಚಯಸ್ಥರು ಇರುವಂಥವ್ರು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಂದರೆ ಇವರು ಈ ಹಿಂದೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಜೈಲ್ ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತು ಥ್ರೂ ಕೆಲವಷ್ಟು ಕಾಮನ್ ಅಕ್ಯೂಸ್ಡ್ ಮುಖಾಂತರ ಒಬ್ರಿಗೊಬ್ಬರು ಪರಸ್ಪರ ಪರಿಚಯ ಇರುವಂಥವ್ರು ಮತ್ತು ತುಂಬ ಫ್ರೀಕ್ವೆಂಟಾಗಿ ಒಬ್ರಿಗೊಬ್ಬರು ಭೇಟಿ ಮಾಡುವಂಥವ್ರು ಮತ್ತು ಹೆಚ್ಚು ಕಡಿಮೆ ಎಲ್ಲ ಸುತ್ತಮುತ್ತ ಒಂದೇ ಭಾಗದವರು. ಈ ಬಂಟ್ವಾಳ ಮತ್ತು ಹಾಸನದವರು ಏನಿದ್ದಾರೆ ಅವರು ಕೂಡ ಇವರಿಗೆ ನಿರಂತರ ಸಂಪರ್ಕದಲ್ಲಿ ಇದ್ಕೊಂಡು ಮಂಗಳೂರಿಗೆ ಬರೋದು ಹೋಗೋದು, ಇವರು ಹಾಸನ ಭಾಗಕ್ಕೆ ಹೋಗೋದು ಬರೋದು, ಇದೆಲ್ಲ ಮಾಡಿದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ.